ಪ್ರೇಮಲೋಕ, ರಣಧೀರ, ಕನಸುಗಾರ ಎಂದೇ ಸಿನಿರಂಗದಲ್ಲಿ ಪ್ರಖ್ಯಾತ ಪಡೆದಿರುವ ನಟ ರವಿಚಂದ್ರನ್ ರವರ ದ್ವಿತೀಯ ಪುತ್ರ ವಿಕ್ರಮ್ ರವಿಚಂದ್ರನ್ ನಾಯಕ ನಟನಾಗಿ ನಟಿಸುತ್ತಿರುವ ಕನ್ನಡದ ಬಹಳಷ್ಟು ರವಿಚಂದ್ರನ್ ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಿರುವ ತ್ರಿವಿಕ್ರಮ ಸಿನಿಮಾದ ಹಾಡಿಗೆ ಸ್ಟೆಪ್ ಹಾಕಿದ ಶಿವರಾಜ್ ಕುಮಾರ್ ಶುಭಾಶಯ ಕೋರಿದರು. ಕನ್ನಡದ ಕನಸುಗಾರ ವಿ ರವಿಚಂದ್ರನ್ ರವರ ಎರಡನೆಯ ಮಗ ವಿಕ್ರಮ್ ರವಿಚಂದ್ರನ್ ನಾಯಕ ನಟನಾಗಿ ನಟಿಸುತ್ತಿರುವ ತ್ರಿವಿಕ್ರಮ ಚಿತ್ರದ ಪೋಸ್ಟರ್ ಹಾಗೂ ಟೀಸರ್ನಿಂದಲೇ ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡುತ್ತಿದೆ. ಚಿತ್ರದ ಮಮ್ಮಿ ಪ್ಲೀಸ್ ಮಮ್ಮಿ ಎಂಬ ಹಾಡು ಬಿಡುಗಡೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡುತ್ತಿದೆ. ಇದೀಗ ತ್ರಿವಿಕ್ರಮ ಸಿನಿಮಾಗೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಭಯಹಸ್ತ ಸಿಕ್ಕಿದೆ. ಈ ಸಿನಿಮಾ ಹಾಗೂ ಪ್ಲೀಸ್ ಮಮ್ಮಿ ಹಾಡಿನ ಬಗ್ಗೆ ಮಾತನಾಡಿದ್ದಾರೆ. ಶಿವರಾಜ್ ಕುಮಾರ್ ತ್ರಿವಿಕ್ರಮ ಸಿನಿಮಾದ ಸ್ಪೆಷಾಲಿಟಿ ಹಾಗೂ ರವಿಚಂದ್ರನ್ ಮಗ ವಿಕ್ರಮ್ ಬಗ್ಗೆ ಮಾತನಾಡಿದ್ದಾರೆ. ಶಿವರಾಜ್ ಕುಮಾರ್ ಯುವ ನಟ ವಿಕ್ರಮ್ ಮತ್ತು ನಿರ್ದೇಶಕ ಸಹನಾಮೂರ್ತಿ ಅವರನ್ನು ತಾವು ಇದ್ದ ಶೂಟಿಂಗ್ ಸ್ಪಾಟ್ಗೆ ಕರೆಸಿಕೊಂಡು ಯಾಕೆ ರವಿಚಂದ್ರನ್ ರವರ ಮಗ ವಿಕ್ರಮ್ ರವಿಚಂದ್ರನ್ ನಟನೆಯ ತ್ರಿವಿಕ್ರಮ ಸಿನಿಮಾ ಬಿಡುಗಡೆ ತಡವಾಗುತ್ತಿದೆ, ಏನಾದರೂ ಸಮಸ್ಯೆನಾ ಅಂತ ಕೇಳಿದ್ದಾರೆ. ಅದಕ್ಕೆ ವಿಕ್ರಮ್, ಇಲ್ಲ ಸರ್, ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕರು ಈ ಸಿನಿಮಾ ಬಗ್ಗೆ ಹೆಚ್ಚು ಒಲವು ಇಟ್ಟುಕೊಂಡಿದ್ದಾರೆ. ಈ ಮಮ್ಮಿ ಹಾಡನ್ನು ನಮ್ಮ ತಾಯಿ ಹತ್ತಿರ ಹೇಗೆ ಇಡ್ತೀನಿ ಹಾಗೆ ಚಿತ್ರದಲ್ಲಿ ಹಾಡನ್ನು ಮಾಡಿದ್ದೇನೆ ಎಂದರು. ನಾನು ಕೂಡ ನಮ್ಮ ಅಮ್ಮನನ್ನು ಪ್ಲೀಸ್ ಮಮ್ಮಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ನಮ್ಮ ಅಪ್ಪನ ಜೊತೆ ಶಿವ ಮೆಚ್ಚಿದ ಕಣ್ಣಪ್ಪ ಸಿನಿಮಾ ನನಗೆ ಮಾಡಿದ್ದಕ್ಕೆ ಇಷ್ಟ ಇರಲಿಲ್ಲ. ಆಗ ನಮ್ಮ ಅಮ್ಮನಿಗೆ ಪ್ಲೀಸ್ ಅಮ್ಮ ಅಂತ ಬೇಡಿಕೊಂಡಿದ್ದೆ. ಆದರೆ ನಮ್ಮ ಅಮ್ಮನ ರಿಕ್ವೆಸ್ಟ್ ಮುಂದೆ ನಾನು ಆ ಸಿನಿಮಾ ಮಾಡಿದೆ. ಹಿಟ್ ಕೂಡ ಆಗಿತ್ತು ಎಂದು ಶಿವರಾಜ್ ಕುಮಾರ್ ತಮ್ಮ ನೆನಪು ಹಂಚಿಕೊಂಡಿದ್ದಾರೆ. ಏನ್ ವಿಕಿ ಇದು ಆಡಿಯೋ ರಿಲೀಸ್ ಮಾಡಿಲ್ಲ, ಪಿಕ್ಚರ್ ಯಾವಾಗ ರಿಲೀಸು? ನಾನು ನನ್ನ ಕೆಲಸ ಮಾಡಿ ಮುಗಿಸಿದ್ದೀನಿ. ಪಾಪ ಕೊರೋನಾ ಬಂತು, ಸೊ ಅದಕ್ಕೆ ಇವತ್ತು ನೀವು ಓಂಕಾರ ಹಾಕಿದ್ರೆ ಇವತ್ತು ಇಲ್ಲೇ ನಿಮ್ಮ ಮುಂದೆ ಒಂದು ಸಾಂಗ್ ರಿಲೀಸ್ ಮಾಡ್ಬೋದು. ಆಯ್ತು, ಸಾಂಗ್ ಅಂತ ರಿಲೀಸ್ ಮಾಡ್ಕೊಡ್ತೀನಿ. ವೈ ಡಿಲೇ ವಿ ಕ್ಯಾನ್ ಡು ಇಟ್. ಬಟ್ ಒಂದ್ ಮಾತು, ನಾನು ಓಂಕಾರ ಹಾಕಿದ್ಮೇಲೆ ರಿಲೀಸಿಂಗ್ ಡೇಟ್ ಮಿಸ್ ಆಗ್ಬಾರ್ದು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ವಾವ್, ಮಮ್ಮಿ ಪ್ಲೀಸ್ ಮಮ್ಮಿ ಪ್ಲೀಸ್ ತುಂಬಾ ಚೆನ್ನಾಗಿದೆ ಸಾಂಗ್. ವಂಡರ್ಫುಲ್ ಡ್ಯಾನ್ಸಿಂಗ್. ಮೈ ಗಾಡ್, ನೋ ನೋ ನೋ, ಪ್ಲೀಸ್ ಪ್ಲೀಸ್ ಪ್ಲೀಸ್, ತುಂಬಾ ಚೆನ್ನಾಗಿದೆ ಸಾಂಗ್. ವೆರಿ ಗುಡ್, ಆಲ್ ದಿ ಬೆಸ್ಟ್. ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್. ಅದ್ ಸರಿ, ಇದೇನು ಒಂಥರ ಕಾನ್ಸೆಪ್ಟ್ ಬ್ಯೂಟಿಫುಲ್ ಆಗಿ ಹೊಸ ತರವಾಗಿದೆ. ಮಮ್ಮಿ ಹತ್ರ ಪ್ಲೀಸ್ ಹೇಳೋದು, ಯಾಕಂದ್ರೆ ಮಕ್ಕಳು ಯಾವಾಗಲೂ ನಾರ್ಮಲ್ ಆಗಿ ಫಸ್ಟ್ ಸಿನಿಮಾ ಬಂದ ತಕ್ಷಣ ದೊಡ್ಡ ಸಾಂಗ್ ಮಾಡಬೇಕು, ದೊಡ್ಡ ಸೆಟ್ ಮಾಡಬೇಕು ಅಂತ. ಬಟ್ ನಾನು ನಮ್ಮ ಅಮ್ಮ ಹತ್ರ ಏನ್ ಶೇರ್ ಮಾಡ್ತೀನೋ ಅದನ್ನ ಸಾಂಗ್ ಆಗಿ ತರಬೇಕು ಅಂತ ಸರ್ ಡಿಸೈಡ್ ಮಾಡಿದ್ರು. ಬ್ಯೂಟಿಫುಲ್ ಆಗಿ, ಯಾಕಂದ್ರೆ ಯಾರಿಗೂ ಎಲ್ಸಿರ್ಲಿಲ್ಲ. ಯೂಶುವಲ್ ಆಗಿ ಸಾಂಗ್ ಅಂದ ತಕ್ಷಣ ಓಪನಿಂಗ್ ಸಾಂಗ್, ಹೀರೋ ಸಾಂಗ್ ಅಂದ ತಕ್ಷಣ ಒಂದು ಮಾಸ್ ಸಾಂಗ್. ಇದರಲ್ಲಿ ಮಾಸ್ ವುಮೆನ್ಸ್ ಜೊತೆಲಿ ಆ ಒಂದು ಮದರ್ನ ಪ್ಲೀಸ್ ಮಾಡೋದು, ದಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಫ್ಯಾಂಟಾಸ್ಟಿಕ್. ಬಟ್ ನಿಮ್ ಜಸ್ಟ್ ಒಂದು ಪ್ರಶ್ನೆ, ಈ ತರ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಿಮ್ ಲೈಫ್ ಅಲ್ಲಿ ನಡೆದಿದ್ಯಾ? ನನಗೆ ಲೈಫ್ಲಿ ಜಾಸ್ತಿ ಅಮ್ಮಗೆ ಪ್ಲೀಸ್ ಪ್ಲೀಸ್ ಅಂತ ಮಾಡಿ ರಿಕ್ವೆಸ್ಟ್ ಮಾಡಿ, ನಾನು ಮಮ್ಮಿ ಹತ್ರ ಪ್ಲೀಸ್ ಮಮ್ಮಿ ಅಂತ ಹೇಳಿ ಅವಾಗ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಬೇಕಂದ್ರೆ ಅಮ್ಮ ಪ್ಲೀಸ್ ಪ್ಲೀಸ್ ಮಾಮ ಇದು ಬೇಕಮ್ಮ ಅಂತ ನಾವು ಮಸ್ಕ ಹೊಡಿತಿದ್ದು ಉಂಟು. ಬಟ್ ಅದಾದ್ಮೇಲೆ ರೀಸೆಂಟ್, ಯಾಕಂದ್ರೆ ಚಿಕ್ಕ ವಯಸ್ಸಿನ ತೀರಾ ಇದಾಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಇವಾಗೇನು ನಾನು ಇನ್ನೊಂದು ಜುಲೈ ಬಂದ್ರೆ 60 years ಆಗುತ್ತೆ. ರವಿಚಂದ್ರನ್ ಬಗ್ಗೆ ಹೇಳುವ ಹಾಗಿಲ್ಲ, ಯಾಕಂದ್ರೆ ರವಿಚಂದ್ರನ್ ಅವರು ನಮ್ಮ ಕುಟುಂಬದಲ್ಲಿ ಒಬ್ಬ. ರವಿಚಂದ್ರನ್ ರವರ ಎರಡನೇ ಮಗನಾಗಿರೋ ವಿಕ್ರಮ್ ರವಿಚಂದ್ರನ್ ನಟನೆಯ ಈ ಸಿನಿಮಾ ಮೂಲಕ ಪೂರ್ಣ ಪ್ರಮಾಣದ ಹೀರೋ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾನೆ. ನನಗೆ ಮೊದಲಿಂದಲೂ ವಿಕ್ಕಿ ಕಂಡರೆ ಇಷ್ಟ, ಅವನು ನನ್ನ ತರ, ಹಾಗಾಗಿ ಅವನ ಕಂಡರೆ ಇಷ್ಟ. ಇನ್ನು ರವಿ ಮಕ್ಕಳನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ರವಿ ಮಕ್ಕಳು ನನ್ನ ಫ್ಯಾನ್ ಅನ್ನೋದು ಮತ್ತೊಂದು ಖುಷಿ ವಿಚಾರ ಎಂದರು. ಶಿವರಾಜ್ ಕುಮಾರ್ ಪ್ಲೀಸ್ ಮಮ್ಮಿ ಹಾಡಿಗೆ ಸ್ಟೆಪ್ ಹಾಕುವ ಮೂಲಕ ತ್ರಿವಿಕ್ರಮ ಸಿನಿಮಾಗೆ ನನ್ನ ಸಪೋರ್ಟ್ ಇದೆ ಅಂತ ಹೇಳಿದರು. ವಿಕ್ರಮ್ ರವಿಚಂದ್ರನ್ ನಾಯಕಿಯಾಗಿ ಆಕಾಂಕ್ಷ ಶರ್ಮಾ ನಟಿಸಿದ್ದಾರೆ. ತುಳಸಿ ಶಿವಮಣಿ, ಸುಚೇಂದ್ರ ಪ್ರಸಾದ್, ಸಾಧು ಕೋಕಿಲ, ಚಿಕ್ಕಣ್ಣ, ರೋಹಿತ್ ರಾಯ್, ಆದಿ ಲೋಕೇಶ್, ಶಿವಮಣಿ, ಅಕ್ಷರಗೌಡ ಮುಂತಾದವರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸಾಮಾನ್ಯವಾಗಿ ಅಮ್ಮ ಮಗನ ಸೆಂಟಿಮೆಂಟ್ ಹಾಡುಗಳಿರುತ್ತದೆ. ಮಗ ತನ್ನ ಪ್ರೀತಿಯ ಬಗ್ಗೆ ತಾಯಿಯ ಬಳಿ ವಿನೂತನ ಶೈಲಿಯಲ್ಲಿ ಹೇಳಿಕೊಳ್ಳುವ ಈ ಹಾಡಿಗೆ ಅಪಾರ ಮೆಚ್ಚುಗೆ ದೊರಕಿದೆ. ಗೀತ ರಚನೆಕಾರ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಈ ಹಾಡನ್ನು ವಿಜಯ್ ಪ್ರಕಾಶ್ ಇಂಪಾಗಿ ಹಾಡಿದ್ದಾರೆ. ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ. ಗೌರಿ ಎಂಟರ್ಟೈನರ್ ಲಾಂಛನದಲ್ಲಿ ಸೋಮಣ್ಣ ನಿರ್ಮಾಣ ಮಾಡುತ್ತಿರುವ ಈ ಚಿತ್ರಕ್ಕೆ ರೋಸ್ ಹಾಗೂ ಲೀಡರ್ ಚಿತ್ರಗಳ ನಿರ್ದೇಶಕ ಸಹನಾಮೂರ್ತಿ ನಿರ್ದೇಶಿಸುತ್ತಿದ್ದಾರೆ. ಕತೆ, ಚಿತ್ರಕಥೆ, ಸಂಭಾಷಣೆ ಕೂಡ ಸಹನಾಮೂರ್ತಿ ಅವರದೇ. ಸಂತೋಷ್ ರೈ ಪತಾಜೆ, ಗುರುಪ್ರಶಾಂತ್ ರೈ ಛಾಯಾಗ್ರಹಣ ಹಾಗೂ KM ಪ್ರಕಾಶ್ ಸಂಕಲನ ತ್ರಿವಿಕ್ರಮ ಚಿತ್ರಕ್ಕಿದೆ. ಈ ಸಿನಿಮಾವನ್ನು ಕಳೆದ 1 ವರ್ಷಗಳಿಂದ ರವಿಚಂದ್ರನ್ ಅಭಿಮಾನಿಗಳು ವೀಕ್ಷಿಸಲು ಕಾತುರದಿಂದ ಕಾಯುತ್ತಿದ್ದು, ಈ ಚಿತ್ರವು ಜೂನ್ ತಿಂಗಳು 24ರಂದು ರಾಜ್ಯಾದ್ಯಂತ ಪ್ರದರ್ಶನಗೊಳ್ಳುತ್ತಿದೆ. ಈ ಚಿತ್ರವು ಶತಮಾನೋತ್ಸವ ಆಚರಿಸಲೆಂದು ಶುಭ ಹಾರೈಸೋಣ. ವರದಿ ಮುರಳೀಧರನ್ ಆರ್, ಹಿರಿಯೂರು. ಎಸ್, ವೆರಿ ಗುಡ್, ಸೂಪರ್ ವಿಕಿ, ಚೆನ್ನಾಗಿದೆ. ಇವಾಗ ನಾನು ಆಡಿದ್ದು ನನಗೂ ತುಂಬಾ ಖುಷಿ ಆಯ್ತು. ವಿಡಿಯೋ ಸಾಂಗು ಇದೇ 7th ಫ್ರೈಡೆ ರಿಲೀಸ್ ಆಗ್ತದೆ, ನೋಡೋದು ಮರಿಬೇಡಿ.
ತ್ರಿವಿಕ್ರಮ ರಿಲೀಸ್ ಆಗ್ತಾ ಇದೆ. ವಿಕಿದು ರವಿಚಂದ್ರನ್ ಅವರ ಎರಡನೇ ಮಗ ವಿಕಿದು June 24th 100%. ಓಕೆ, June 24th ರಿಲೀಸ್ ಆಗ್ತಿದೆ. ನನಗೆ I want to wish him all the best, and I think this film should do well and good for everybody, entire team of ತ್ರಿವಿಕ್ರಮ. ಎಂಜಾಯ್ ಮಾಡಿ, ನಾನು ಎಂಜಾಯ್ ಮಾಡಿದೆ. ಓಕೆ, ಸ್ವಲ್ಪ ಹೇಳಿದ್ರೆ ಏನಾದ್ರು ಗರ್ಲ್ಫ್ರೆಂಡ್ ವಿಷಯ ಏನಾದ್ರು ಇದೆಯಾ? ಇಲ್ಲ ಹಂಗಲ್ಲ, ಇದು ಏನು ಮಾಡ್ಬೇಕು, ನಾನು ರವಿ ಮಾತಾಡ್ತೀನಿ ಸರ್. ಏನಿಲ್ಲ ಸರ್, ನೀವು ಸುಮ್ಮನೆ ಇರಿ ಸರ್. ಓಕೆ ಓಕೆ, ಗೊತ್ತಾಯ್ತು. ಆಮೇಲೆ ಫೋನ್ ಮಾಡ್ತೀನಿ, ಬಾಯ್. ಥ್ಯಾಂಕ್ ಯು. ಈ ಸಾಂಗು ಅಣ್ಣ ತ್ರಿವಿಕ್ರಮ ಸಿನಿಮಾದಣ್ಣ, ರವಿಚಂದ್ರ ಮಗ ಅವರು. ಅಣ್ಣ ಸಿನಿಮಾ ತುಂಬಾ ಡಿಲೇ ಆಗ್ತಿದೆ, ಸ್ವಲ್ಪ ಬೇಗ ರಿಲೀಸ್ ಮಾಡಕ್ ಹೇಳಿ ಅಣ್ಣ. ಹೌದಾ? ಎಲ್ಲ ಫೋನ್ ಮಾಡ್ತೀನಿ. ಹೆಂಗಾಗ್ತದೆ, ತೆಗಿತಾನೆ ಇಲ್ವಲ್ಲ? ಇಲ್ಲೇ ಏನ್ರಿ ಫೋನ್ ಮಾಡೋದು ಮುಂಚೆ ಮಾಡ್ಬಿಟ್ಟಿದ್ದೀರಲ್ಲ? ಫ್ಯಾನ್ ಆಗಿ ಇಷ್ಟು ಫಾಸ್ಟ್ ಆದ್ರೆ ಹೆಂಗೆ ಅಣ್ಣ? ಈ ಡವೆಲ್ಲ ಬೇಡ. ಯಾಕ್ರಿ ಇನ್ನು ದಿಕ್ಕಿ ಸಿನಿಮಾ ತ್ರಿವಿಕ್ರಮ ರಿಲೀಸ್ ಮಾಡಿಲ್ಲ? ಇದು ಬ್ಯಾಕ್ ಟು ಬ್ಯಾಕ್ ಕರೋನಾ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಾ ಇದೆ. ಕರೋನಾ ಪ್ರಾಬ್ಲಮ್ ಇಲ್ಲ ಕರೆನ್ಸಿ ಪ್ರಾಬ್ಲಮ್? ನಮ್ಮ ಪ್ರೊಡ್ಯೂಸರ್ ತುಂಬಾ ಸ್ಟ್ರಾಂಗ್ ಇದ್ದಾರೆ, ನಾವು ಒಟ್ಟೊಟ್ಟಿಗೆ ಮೂರು ಸಿನಿಮಾ ಮಾಡ್ತಾ ಇದ್ದಾರೆ. 3 ಸಿನಿಮಾ ಮಾಡ್ಲಿ, ಬೇಡ ಅಂತ ಹೇಳಲ್ಲ, ಒಳ್ಳೇದೇನೆ. ಆದ್ರೂ ಸ್ಟಾರ್ಟ್ ಮಾಡಿದ್ ಫಿಲಿಮ್ ಅದು ವಿಕಿದು, ವೆರಿ ಇಂಪಾರ್ಟೆಂಟ್. ತ್ರಿವಿಕ್ರಮ ಅದು ರಿಲೀಸ್ ಮಾಡ್ಬೇಕಲ್ವಾ? ದೊಡ್ಡ ಮಾಡಿಕೊಳ್ಳಿ. ಎಲ್ಲಿ ವಿಕಿ ಕಾಣಿಸ್ತಾ ಇಲ್ಲ? ನಾವು ಒಂದು ಫೋನ್ ಮಾಡಿ ನಾವು ಬಂದ್ಬಿಡ್ತಾರೆ ಅವರು. ಓಕೆ ಸರ್, ಹಾಯ್, ಏನ್ರಿ ನೀವು ಡೈರೆಕ್ಟರ್ಗಿಂತ ಫಾಸ್ಟ್ ಆಗಿದ್ದೀರಾ? ನೀವು ಅನ್ಕೊಂಡ್ರಿ ಬಂದಿದ್ದೀನಿ, ನಿಮ್ ಫ್ಯಾನ್ ಅಲ್ವಾ ಸರ್? ಡೈರೆಕ್ಟರ್ ಹಾಕೊಟ್ರೆ ಡೈಲಾಗು? ಓಕೆ ಸರ್, ನೋ ಪ್ರಾಬ್ಲಮ್. ಅದೆಲ್ಲ ಬಿಡು. ವಿಕಿ ಏನ್ ವಿಕಿ ಇದು ಆಡಿಯೋ ರಿಲೀಸ್ ಮಾಡಿಲ್ಲ, ಪಿಕ್ಚರ್ ಯಾವಾಗ ರಿಲೀಸು? ನಾನು ನನ್ನ ಕೆಲಸ ಮಾಡಿ ಮುಗಿಸಿದ್ದೀನಿ. ಪಾಪ ಕೊರೋನಾ ಬಂತು, ಸೊ ಅದಕ್ಕೆ ಇವತ್ತು ನೀವು ಓಂಕಾರ ಹಾಕಿದ್ರೆ ಇವತ್ತು ಇಲ್ಲೇ ನಿಮ್ ಮುಂದೆ ಒಂದು ಸಾಂಗ್ ರಿಲೀಸ್ ಮಾಡ್ಬೋದು. ಆಯ್ತು, ಸಾಂಗ್ ಅಂತ ರಿಲೀಸ್ ಮಾಡ್ಕೊಡ್ತೀನಿ. ವೈ ಡಿಲೇ, ವಿ ಕ್ಯಾನ್ ಡೂ ಇಟ್. ಬಟ್ ಒಂದ್ ಮಾತು, ನಾನು ಓಂಕಾರ ಹಾಕಿದ್ಮೇಲೆ ರಿಲೀಸಿಂಗ್ ಡೇಟ್ ಮಿಸ್ ಆಗ್ಬಾರ್ದು. ಫಿಕ್ಸ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ವಾವ್. ಮಮ್ಮಿ ಪ್ಲೀಸ್, ಮಮ್ಮಿ ಪ್ಲೀಸ್. ತುಂಬಾ ಚೆನ್ನಾಗಿದೆ ಸಾಂಗ್, ವಂಡರ್ಫುಲ್ ಡ್ಯಾನ್ಸಿಂಗ್. ಮೈ ಗಾಡ್, ನೋ ನೋ ನೋ, ಪ್ಲೀಸ್ ಪ್ಲೀಸ್ ಪ್ಲೀಸ್. ತುಂಬಾ ಚೆನ್ನಾಗಿದೆ ಸಾಂಗ್, ವೆರಿ ಗುಡ್, ಆಲ್ ದಿ ಬೆಸ್ಟ್. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಅದ್ ಸರಿ, ಇದೇನು ಒಂಥರ ಕಾನ್ಸೆಪ್ಟ್ ಬ್ಯೂಟಿಫುಲ್ ಆಗಿ ಹೊಸ ತರವಾಗಿದೆ. ಮಮ್ಮಿ ಹತ್ರ ಪ್ಲೀಸ್ ಹೇಳಿದೆ, ಯಾಕಂದ್ರೆ ಮಕ್ಕಳು ಯಾವ್ಯಾವ ನಾರ್ಮಲ್ ಆಗಿ ಫಸ್ಟ್ ಸಿನಿಮಾ ಬಂದ ತಕ್ಷಣ ದೊಡ್ಡ ಸಾಂಗ್ ಮಾಡ್ಬೇಕು, ದೊಡ್ಡ ಸೆಟ್ ಮಾಡ್ಬೇಕು ಅಂತ. ಬಟ್ ನಾನು ನಮ್ಮ ಅಮ್ಮ ಹತ್ರ ಏನ್ ಶೇರ್ ಮಾಡ್ತೀನೋ ಅದನ್ನ ಸಾಂಗ್ ಆಗಿ ತರಬೇಕು ಅಂತ ಸರ್ ಡಿಸೈಡ್ ಮಾಡಿದ್ರು. ಬ್ಯೂಟಿಫುಲ್ ಆಗಿ, ಯಾಕಂದ್ರೆ ಯಾರಿಗೂ ಎಲ್ಸಿರ್ಲಿಲ್ಲ. ಯೂಶುವಲ್ ಸಾಂಗ್ ಅಂದ ತಕ್ಷಣ ಓಪನಿಂಗ್ ಸಾಂಗ್, ಹೀರೋ ಸಾಂಗ್ ಅಂದ ತಕ್ಷಣ ಒಂದು ಮಾಸ್ ಸಾಂಗ್. ಇದ್ರಲ್ಲಿ ಮಾಸ್ ಮೂಮೆಂಟ್ಸ್ ಜೊತೆಲಿ ಆ ಒಂದು ಮದರ್ನ ಪ್ಲೀಸ್ ಮಾಡೋದು, ದಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್, ಫ್ಯಾಂಟಾಸ್ಟಿಕ್. ಸರ್, ಬಟ್ ನಿಮ್ ಜಸ್ಟ್ ಒಂದು ಪ್ರಶ್ನೆ, ಎಸ್, ಈ ತರ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಿಮ್ ಲೈಫ್ ಅಲ್ಲಿ ನಡೆದಿದ್ಯಾ? ನನಗೆ ಲೈಫ್ಲಿ ಜಾಸ್ತಿ ಅಮ್ಮಗೆ ಪ್ಲೀಸ್ ಪ್ಲೀಸ್ ಅಂತ ಮಾಡಿ ರಿಕ್ವೆಸ್ಟ್ ಮಾಡಿ. ನಾನು ಅದು ಮಮ್ಮಿ ಹತ್ರ ಪ್ಲೀಸ್ ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ಹೇಳ್ತೀನಿ. ಅವಾಗ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಬೇಕಂದ್ರೆ ಅಮ್ಮ ಪ್ಲೀಸ್ ಪ್ಲೀಸ್ ಮಾಮ ಇದು ಬೇಕಮ್ಮ ಇದು ಬೇಕಮ್ಮ ಅಂತ ನಾವು ಮಸ್ಕ ಹೊಡಿತಿದ್ದು ಉಂಟು. ಬಟ್ ಅದಾದ್ಮೇಲೆ ರೀಸೆಂಟ್, ಯಾಕಂದ್ರೆ ಚಿಕ್ಕ ವಯಸ್ಸಿನ ತೀರಾ ಇದಾಗುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಏನು ನಾನು ಇನ್ನೊಂದು ಜುಲೈ ಬಂದ್ರೆ 60 years ಆಗುತ್ತೆ. ನೋ ನನಗೆ ಆಕ್ಚುಲಿ ಈ ಸಾಂಗ್ ನೋಡ್ತಾ ನನಗೊಂದು ಕುಣಿಯ ಹುಚ್ಚು. ಜೊತೆ ಹಾಕ್ಬಿಡೋಣ ಒಂದು ಸ್ಟೆಪ್. ರೆಡಿ ಸರ್.